ಯಾವುದೇ ಬಿರಿಯಾನಿ ಅಥವಾ ಯಾವುದೇ ಪಲಾವ್ಗಿಂತ ತುಂಬಾ ರುಚಿಯಾಗಿರುವಂತಹ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ವಾಂಗಿ ಮಸಾಲ ಪಲಾವನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ನನ್ನ ಮಾತನ್ನು ನಂಬಿ ನೀವೇನಾದರೂ ಈ ರೆಸಿಪಿನ ನಾನು ಹೇಳಿದ ರೀತಿಯಲ್ಲಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಮತ್ತೆ ಮಾಡಿ ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಸುಲಭ ಇದೆ. ಹಲೋ, ನಮಸ್ಕಾರ ಎಲ್ರಿಗೂ. ನೀವು ಕೂಡ ಇದೆಯಲ್ವಾ ಈ ಸ್ಪೆಷಲ್ ಆಗಿರುವಂಥ ವಾಂಗಿ ಮಸಾಲ ಪಲಾವನ್ನು ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ರೆಸಿಪೀಸ್ ಹಾಕ್ತಾ ಇರ್ತೀನಲ್ವ, ಅದರ ನೋಟಿಫಿಕೇಷನ್ ನಿಮಗೆ ಸುಲಭವಾಗಿ ಬರುತ್ತೆ. ನೀವು ನನ್ನೆಲ್ಲ ರೆಸಿಪೀಸ್ಗಳನ್ನು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಈ ವಾಂಗಿ ಮಸಾಲ ಪಲಾವ್ ಮಾಡಲಿಕ್ಕೆ ನಾನು 3 ಈ ವಾಂಗಿ ಅಥವಾ ಬದನೆ ಇರುತ್ತಲ್ವ, ಬಿಳಿ ಈ ಥರ ಉದ್ದದು, ಅದನ್ನ ತಗೊಂಡಿದ್ದೇನೆ. ಈ ಬದನೆನೇ ಅಥವಾ ಈ ವಾಂಗಿ ಬದನೆ ಇರುತ್ತಲ್ವ, ಇದೇ ತುಂಬಾ ಚೆನ್ನಾಗಿರುತ್ತೆ. ಬೇರೆ ತಗೋಬಹುದು, ಬಟ್ ಬಿಳಿ ಬದನೆ ರೌಂಡಾಗಿರುತ್ತಲ್ವ, ಅದನ್ನು ಬೇಕಾದರೂ ನೀವು ತಗೋಬಹುದು. ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಮತ್ತೆ ಇದನ್ನ ಈ ಥರ ಭಾಗ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಾದ ನಂತರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಆ ನೀರಲ್ಲಿ ಈ ಬದನೆ ಇರುತ್ತಲ್ವ ಅದನ್ನ ಹಾಕಿಡಬೇಕು. ಯಾಕಂತಂದರೆ ಅದು ಒಂದು ಸ್ವಲ್ಪ ಕಹಿ ಹೋಗುತ್ತೆ, ಆಮೇಲೆ ಆ ಬದನೆಯಲ್ಲಿ ನಂಜಿನ ಅಂಶ ಇರುತ್ತಲ್ವ ಅದು ಹೋಗುತ್ತೆ. ಒಂದು 5-10 ನಿಮಿಷ ಈ ಥರ ಬಿಟ್ಬಿಡೋಣ. ಹಾಗೆಯೇ ಈ ಪಲಾವ್ ಮಾಡೋದಕ್ಕಿಂತ ಮುಂಚೆ 2 ಲೋಟದಷ್ಟು ಬಾಸ್ಮತಿ ರೈಸ್ ಇರುತ್ತಲ್ವ ಅದನ್ನ ಕೂಡ ಸ್ವಲ್ಪ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಅಟ್ಲೀಸ್ಟ್ ಈ ಪಲಾವ್ ಮಾಡೋದಕ್ಕಿಂತ ಒಂದು 20 ನಿಮಿಷ ಮುಂಚೆ ಆದರೂ ನೀವು ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ನಾನು ಈ ಪಲಾವನ್ನು ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ, ಆದ್ದರಿಂದ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಕುಕ್ಕರ್ ಚೂರು ಬಿಸಿ ಆದ ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ಶುದ್ಧ ತುಪ್ಪನ ಹಾಕೊತಾ ಇದ್ದೇನೆ, ಮನೆಯಲ್ಲೇ ಮಾಡಿರೋದು. ಇದು ಹೇಗೆ ಮಾಡೋದು ಅನ್ನೋದನ್ನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ನಾವು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕೋಬೇಕು. ಇವಾಗ ಇದಕ್ಕೆ ಅಂದರೆ ತುಪ್ಪ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಐಟಮ್ಸನ್ನು ಹಾಕೋಬೇಕು. ಅದೇನು ಅಂತಂದರೆ 1-2 ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಇದು ತೆಳ್ಳಗಿರೋದ್ರಿಂದ ಒಂದು 2-3 ತುಂಡು ತಗೊಂಡಿದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು ಸೊಂಪು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಸ್ಟಾರ್, 3-4 ಲವಂಗ, ಒಂದು 4-5 ಏಲಕ್ಕಿ, ಇದೆಲ್ಲದನ್ನು ನಾನು ಒಟ್ಟಿಗೆ ಹಾಕೊತಾ ಇದ್ದೇನೆ. ಗರಂ ಮಸಾಲದು ಫ್ಲೇವರ್ ಬಿಡಬೇಕು. ಅಷ್ಟೊತ್ತು ತನಕ ನಾವು ಇದನ್ನೊಂದು ಚೂರು ಮೀಡಿಯಮ್ ಉರಿ ಇಟ್ಕೊಂಡು ಈ ಥರ ಅಂದರೆ ಫ್ರೈ ಮಾಡಬೇಕು, ರೋಸ್ಟ್ ಮಾಡಬೇಕು. ಗರಂ ಮಸಾಲದು ಫ್ಲೇವರ್ ಬರಲಿಕ್ಕೆ ಶುರು ಆಗುತ್ತಲ್ವ, ಆವಾಗ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅಂದರೆ ಸಪ್ರ ಈ ಥರ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಗೆಯೇ ಒಂದು 2 ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈಗ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಆ ಫ್ಲೇವರ್ ಬರಬೇಕು. ಅಷ್ಟು ತನಕ ಇದನ್ನ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಾಗ ಆಗಬೇಕು ಈ ಥರ. ಈಗ ಇದಕ್ಕೆ 1-2 ಟೊಮೆಟೊನ ನೋಡಿ ಈ ಥರ ಸಪ್ರಗೆ ಕಟ್ ಮಾಡ್ಕೊಂಡು ಅಂದರೆ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೇಕು. ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಮೆತ್ತಗಾಗಬೇಕು. ನೋಡಿ, ಟೊಮೆಟೊ ಒಂಚೂರು ಮೆತ್ತಗಾದ ನಂತರ ನಾವಿದಕ್ಕೆ ಈ ಬದನೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನ ಹಾಕೋಬೇಕು. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು ಅಥವಾ ಒಂದು 4-5 ಟೇಬಲ್ ಸ್ಪೂನಷ್ಟು ಮೊಸರು, ಇಷ್ಟನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂಚೂರು ಹೊತ್ತು ನಾವು ಈ ಬದನೆಯನ್ನು ಬೇಯಲಿಕ್ಕೆ ಬಿಡಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಒಂಚೂರು ಹೊತ್ತು ಈ ಥರ ಇದನ್ನ ಫ್ರೈ ಮಾಡ್ಕೊಂಡು ಬೇಕಾದರೂ ಮಗಸ್ತಾ ಬೇಯಿಸ್ಬೋದು. ಇಲ್ಲ ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿಟ್ಬಿಟ್ಟು ಮೀಡಿಯಮ್ ಉರಿಯಲ್ಲಿ ಒಂದು 2-3 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡೋಣ. ಜಾಸ್ತಿ ಅಲ್ಲ, ಸ್ವಲ್ಪನೇ. ನೋಡಿ, ಲಿಡ್ಡನ್ನು ಪೂರ್ತಿ ಅಲ್ಲ, ಜಸ್ಟ್ ಲಾಕ್ ಮಾಡಬಾರ್ದು. ಈ ಥರ ಇಟ್ಬಿಟ್ಟು ಒಂಚೂರು ಹೊತ್ತು ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 75% ಆದರೂ ಬದನೆ ಇದೆಯಲ್ವ ಅದು ಬೇಯಬೇಕು. ನೋಡಿ, ಒಂದು 3/4 ಅಂಶ ಬೆಂದಿದೆ. ಈಗ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕೊತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನಷ್ಟು
ಸ್ಪೆಷಲ್ ಬಿರಿಯಾನಿ ಮಸಾಲ ಪುಡಿಯನ್ನು ಹಾಕೊತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿರೋದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಬಿರಿಯಾನಿ ಮಸಾಲ ಪುಡಿ ಇಲ್ಲದಿದ್ದರೆ 1/4 ಟೇಬಲ್ ಸ್ಪೂನು ಗರಂ ಮಸಾಲ ಪುಡಿ ಹಾಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಸ್ಪೆಷಲ್ ಸಾಂಬಾರು ಪುಡಿ ಹಾಕೊತಾ ಇದ್ದೇನೆ. ಸಾಂಬಾರು ಪುಡಿ ಇಲ್ಲದಿದ್ದರೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಧನಿಯಾ ಪುಡಿನ ಹಾಕೋಬಹುದು. ಅರ್ಧ ಟೇಬಲ್ ಸ್ಪೂನಷ್ಟು ಟೇಸ್ಟಿಂಗ್ ಪುಡಿ, ಇದು ಕೂಡ ಮನೆಯಲ್ಲೇ ಮಾಡಿರೋದು, ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಈ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಿದ ನಂತರ ಒಂದ್ಸರಿ ನಾವಿದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನೀರನ್ನು ಸ್ಪ್ರಿಂಕಲ್ ಮಾಡಿ ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೋಬೇಕು. ಉರಿನ ಯಾವುದೇ ಕಾರಣಕ್ಕೆ ಜಾಸ್ತಿ ಇಟ್ಕೋಬೇಡಿ ಮಸಾಲ ಪುಡಿ ಹಾಕಿದ ನಂತರ. ನೋಡಿ, ಇದು ರೆಡಿ ಆಗಿದೆ. ಇವಾಗ ನಾವಿದಕ್ಕೆ ರೈಸನ್ನು ಹಾಕೊಳ್ಳೋಣ. ಇದಕ್ಕೆ ಇವಾಗ ರೈಸನ್ನು ಹಾಕೊತಾ ಇದ್ದೇನೆ. ಮೆತ್ತಗೆ ಒಂದ್ಸರಿ ಅಂದರೆ ಮೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲದಿದ್ದರೆ ರೈಸ್ ಮತ್ತು ಬದನೆ ಇದೆಯಲ್ವ ಪುಡಿ ಆಗುತ್ತೆ, ಪುಡಿ ಆಗಬಾರ್ದು. ಈ ಥರ ಎರಡು ಲೋಟ ಬಾಸುಮತಿ ರೈಸು, ನಾನೊಂದು 3/4 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ಬಾಸುಮತಿ ರೈಸಿಗೆ ಸ್ವಲ್ಪ ಇದೆಯಲ್ವ ಕಮ್ಮಿ ನೀರು. ನಾರ್ಮಲ್ ರೈಸಿಗೆ ಆದರೆ ನಾವು 1:2 ನೀರನ್ನು ಹಾಕೋಬಹುದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೇನೆ. ಸಕ್ಕರೆ ಬೇಡ ಅನ್ನೋರು ಮಸಾಲಕ್ಕೆ ಸ್ವಲ್ಪ ಬೆಲ್ಲನ ಹಾಕೊಳ್ಳಿ. ಚೂರು ಲಿಂಬೆ ರಸನ ಹಿಂಡ್ಕೊತಾ ಇದ್ದೇನೆ. ಮತ್ತೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ನೀಟಾಗಿ ಚೆಕ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಕೊಳ್ಳೋಣ. ರೈಸ್ ಒಂದು ಸ್ವಲ್ಪ ಮೆತ್ತಗಾಗುತ್ತೆ. ನಿಮಗೆ ರೈಸು ತುಂಬ ಮೆತ್ತಗಾಗೋದು ಬೇಡ ಅಂತಂದರೆ 1 ವಿಷಲ್ ಸಾಕು. ಹೈ ಫ್ಲೇಮ್ ಇಟ್ಬಿಡ್ಬೋದು. 2 ವಿಷಲ್ ಆಗಿದೆ. ಇವಾಗ ಇದು ಪ್ರೆಷರ್ ಕಮ್ಮಿ ಆಗೋ ತನಕ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ನಾವಿದನ್ನ ಬಿಟ್ಬಿಡಬೇಕು. 10 ನಿಮಿಷ ಆಗಿದೆ, ಪ್ರೆಷರ್ ಕಮ್ಮಿ ಆಗಿದೆ. ಕುಕ್ಕರನ್ನು ಓಪನ್ ಮಾಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡ್ತಾ ಇದ್ರೇ ಟೆಂಪ್ಟ್ ಆಗ್ತಾ ಇದೆ. ನಿಮಗೆ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇರಬೇಕಿದ್ರೇ ಇದೆಯಲ್ವಾ, ಆ ಫ್ಲೇವರಿಗೆ ಇವಾಗಲೇ ತಿಂದುಬಿಡಬೇಕು ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿದೆ ಇದರದ್ದು ಫ್ಲೇವರ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿಲ್ಲದಿದ್ದರೆ ನೀವು ಮಿಸ್ ಮಾಡ್ಕೊತೀರಾ. ತುಂಬಾ ಡಿಫ್ರೆಂಟ್ ರುಚಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಇದೆ. ಕೆಲವರು ವಾಂಗಿಬಾತ್ ಇದೆಲ್ಲ ತಿನ್ನಲ್ಲ, ಅಥವಾ ನಾರ್ಮಲ್ ಆಗಿ ಪಲಾವ್ ಮಾಡಿನೂ ನಿಮಗೆ ಬೋರ್ ಆಗಿರುತ್ತೆ. ಒಂದ್ಸರಿ ಈ ಥರ ಸ್ಪೆಷಲಾಗಿ ಮಸಾಲ ಪಲಾವನ್ನು, ವಾಂಗಿದೇ ಮಸಾಲ ಪಲಾವನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ತುಂಬ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ರೆಸಿಪಿನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಹಾಗೆಯೇ ಈ ಮಸಾಲೆಗಳು ಹೇಳಿದ್ದೀನಲ್ವ, ಅದರದ್ದು ನಾನು ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು.